ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಗೆ ಪ್ರತ್ಯುತ್ತರವಾಗಿ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿ ನಡೆಸಿದ ಭಾರತೀಯ ಸೇನೆಗೆ ಶ್ರೇಯಸ್ಸು ಕೋರಿ ದಕ್ಷಿಣ ಕನ್ನಡ ಜಿಲ್ಲೆಯ ಕದ್ರಿ ಮಂಜುನಾಥ ಕ್ಷೇತ್ರದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಭಾರತದ ಯೋಧರಿಗೆ ಸ್ಥೈರ್ಯ ತುಂಬಲು ಮಂಗಳೂರಿನ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನದಲ್ಲಿ ಕದ್ರಿ ದೇವಳದ ಆಡಳಿತ ಮಂಡಳಿಯಿಂದ ದೇವಸ್ಥಾನದಲ್ಲಿ ಸೈನ್ಯದ ಪರವಾಗಿ ಮಂಜುನಾಥ ಸ್ವಾಮಿಗೆ ರುದ್ರಾಭಿಷೇಕ, ಸಿಯಾಳಾಭಿಷೇಕ ಹಾಗೂ ಸೈನಿಕರಿಗೆ ಶಕ್ತಿ ತುಂಬಲು ದೇವರಿಗೆ ವಿಶೇಷ ಪ್ರಾರ್ಥನೆ ನೆರವೇರಿಸಲಾಯಿತು. ಆಡಳಿತ ಮಂಡಳಿ ಸದಸ್ಯರು ಎಂಎಲ್ಸಿ ಐವನ್ ಡಿಸೋಜಾ, ಮಾಜಿ ಶಾಸಕ ಜೆಆರ್ ಲೋಬೋ, ಪದ್ಮರಾಜ್ ಪೂಜಾರಿ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿದ್ದರು. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರುವಂಥ ಎಲ್ಲ ಧಾರ್ಮಿಕ ದತ್ತಿ ಇಲಾಖೆಗಳ ದೇವಾಲಯಗಳಲ್ಲಿ ಈ ದೇಶದ ವಿರುದ್ಧ ಏನು ಪಾಕಿಸ್ತಾನದ ಅಥವಾ ಭಯೋತ್ಪಾದಕರ ದಾಳಿ ನಡೆಯಿತು, ಇದನ್ನು ಇವತ್ತು ಭಾಳ ಸಮರ್ಥವಾಗಿ ಭಾರತ ದೇಶ ಇವತ್ತು ಅದಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಈ ಸಂದರ್ಭದಲ್ಲಿ ನಮ್ಮ ಯಾರು ಹೋರಾಟ ಮಾಡುವಂಥ ಸೈನಿಕರಿದ್ದಾರೆ ಅವರಿಗೆ ಇನ್ನೂ ಹೆಚ್ಚು ಬುದ್ಧಿಶಕ್ತಿ ಮತ್ತು ಶ್ರಮ ಕೊಡಲಿ, ಮತ್ತು ಏನು ಅವರು ಹೋರಾಟ ಮಾಡಿದ್ದಾರೆ ಅದು ಈ ದೇಶದ 164 ಕೋಟಿ ಜನರ ಹಿತಾಸಕ್ತಿಯಿಂದ ಹೋರಾಟ ಮಾಡಿದ್ದಾರೆ. ಹಾಗಾಗಿ ದೇಶದ ಎಲ್ಲ ಸೈನಿಕರಿಗೆ ಒಂದು ಒಳ್ಳೆಯ ಶಕ್ತಿ ಕೊಡಲಿ, ಬುದ್ಧಿ ಕೊಡಲಿ, ಮತ್ತು ಈ ದೇಶಕ್ಕೆ ಬಂದಿರತಕ್ಕಂಥ ಗಡ್ಡಾಂತರ ಏನಿದೆ ಅದನ್ನು ಎದುರಿಸುವ ಶಕ್ತಿ ದೇವರು ಅವ್ರಿಗೆ ಕೊಡಲಿ ಅಂತ ಹೇಳೋ ದೃಷ್ಟಿಯನ್ನು ಇಟ್ಟುಕೊಂಡು ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಧಾರ್ಮಿಕ ದತ್ತಿ ದೇವಸ್ಥಾನಗಳಲ್ಲಿ ಏಕಕಾಲದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ. ಮತ್ತು ಏನು ಉಗ್ರರು ನಮ್ಮ ಕಾಶ್ಮೀರದಲ್ಲಿ ನಮ್ಮ ಮೇಲೆ ದಾಳಿ ನಡೆಸಿದರು, ಅಮಾಯಕರ ಜೀವವನ್ನು ತೆಗೆದುಕೊಂಡರು, ಅದು ಇವತ್ತು ಎಲ್ಲಿಯೋ ಒಂದು ಕಡೆ ನಮಗೆ ಭಾಳ ನೆಮ್ಮದಿ ತಂದಿದೆ. ನಾವು ಅದಕ್ಕೆ ಪ್ರತೀಕಾರವನ್ನು ಮಾಡಿದ್ದೇವೆ. ಪ್ರತೀಕಾರ ಅಂದರೆ ಪ್ರತೀಕಾರ ಮಾಡಿರುವುದು ನಮ್ಮ ಮೇಲೆ ಮಾಡಿದಂಥ ದಾಳಿಗೆ ವಿರುದ್ಧವಾಗಿ ಮಾಡಿದೆ ಹೊರತು ಬೇರೆ ಯಾವ ಉದ್ದೇಶಕ್ಕೂ ಆಗಿ ಅಲ್ಲ. ಅಮಾಯಕರನ್ನು ಹೆಸರು ಕರೆದು ಕೊಂದಿರ್ತಕ್ಕಂಥದ್ದನ್ನು ಭಾರತ ರಾಷ್ಟ್ರದ ಯಾವ ಪ್ರಜೆ ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನಮ್ಮ ಇವತ್ತು ರಕ್ತ ಅದು ಏನು ಉರಿತಾ ಇದೆ, ಪ್ರತೀಕಾರ ಯಾವಾಗ ಮಾಡ್ತೇವೆ ಅಂತ. ನನಗಂತೂ ಅತ್ಯಂತ ಸಂತೋಷದ ದಿನ. ಈ ದೇಶದ ಯಾರಾದರೂ ತಕರಾರುಗಳಿಗೆ ಬಂದರೆ, ಅಮಾಯಕರಿಗೆ ತೊಂದರೆ ಕೊಟ್ಟರೆ, ಅಥವಾ ಈ ಉಗ್ರವಾದಿಗಳು ಅವರು ಈ ತೊಂದರೆ ಮಾಡಿದರೆ ಅದಕ್ಕೆ ಈ ಭಾರತ ದೇಶದ ಪ್ರಜೆಗಳು ಸಹಿಸೋದಿಲ್ಲ ಅಂತ ಹೇಳೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ ಆಗಿದೆ. ರಾಷ್ಟ್ರದ ಪ್ರಧಾನಮಂತ್ರಿಗಳು ಒಂದು ಒಳ್ಳೆಯ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ರಾಷ್ಟ್ರದ ಸೈನಿಕರಿಗೆ ಇವತ್ತು ಧೈರ್ಯ ತುಂಬುವಂಥದ್ದು ನಮ್ಮ ಕೆಲಸ ಆಗಿದೆ, ನಮ್ಮ ಅತ್ಯಗತ್ಯತೆ ಕೂಡ. ಹಾಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ, ಈ ರಾಷ್ಟ್ರದ ಎಲ್ಲ ಜನರು ಒಂದಾಗಿ ಏನು ನಾವು ದಾಳಿ ನಡೆಸಿದ್ದೇವೆ ಇದು ನಮ್ಮ ರಕ್ಷಣೆಗಾಗಿ ಮಾಡಿದ್ದೇವೆ, ನಮ್ಮ ದೇಶದ ರಕ್ಷಣೆಗಾಗಿ ಮಾಡಿದ್ದೇವೆ. ಹಾಗಾಗಿ ದೇಶದ ಎಲ್ಲ ನಾಗರಿಕರು ಇದನ್ನು ಸಂಪೂರ್ಣವಾಗಿ ಬೆಂಬಲ ಮಾಡಬೇಕು ಏಕಮನಸ್ಸಿನಿಂದ. ಪಕ್ಷ ಭೇದ ಎಲ್ಲ ಅದು ಎರಡನೇದು. ಪ್ರಥಮ ನಮಗೆ ಬೇಕಾಗಿರೋದು ನಮ್ಮ ದೇಶ. ಈ ದೇಶದ ತಂಟೆಗೆ ತಕರಾರಿಗೆ ಯಾರಾದ್ರು ಬಂದು ಅಮಾಯಕರನ್ನು ತೊಂದರೆ ಮಾಡಿದರೆ ನಾವು ಸಹಿಸೋದಿಲ್ಲ ಅಂತ ಹೇಳೋ ಸಂದೇಶ ಕೊಡಬೇಕು. ಮತ್ತು ಅದರ ಜೊತೆಯಲ್ಲಿ ನಮ್ಮದು ಏನು ಆಕ್ರಮಿತ ಭಾಗ ಇದೆ ಕಾಶ್ಮೀರದ್ದು, ಅದು POK ಅಂತ ನಾವು ಏನು ಹೇಳ್ತೇವೆ, ಅದನ್ನು ಕೂಡ ವಶಪಡಿಸಿಕೊಳ್ಳುವಂಥ ಕೆಲಸ ಕೂಡ ಈ ಸಂದರ್ಭದಲ್ಲಿ ಆಗಬೇಕು. ಯಾವುದೇ ಕಾರಣಕ್ಕೂ ಹಿಂಜರಿಯಬಾರದು ಕೇಂದ್ರ ಸರ್ಕಾರ. ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳುವುದನ್ನು ನಾನೊಬ್ಬ ಶಾಸಕನಾಗಿ ನನ್ನ ಪಕ್ಷದ ಪರವಾಗಿ ನಾವು ಹೇಳಲಿಕ್ಕೆ ಬಯಸ್ತೇವೆ. ಮತ್ತು ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೇವೆ, ನಮ್ಮ ಏನು ಕೈ ಹಾಕಿದ್ದೇವೆ ನಾವು ಹೋರಾಟ ಮಾಡಲಿಕ್ಕೆ, ಈ ಹೋರಾಟ ಈ ಏನು ನಾವು ಆಕ್ರಮಣವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ ಅದೆಲ್ಲ ಸಕ್ಸಸ್ಫುಲ್ ಆಗಲಿ ಅಂತೇಳಿ ನಾನು ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೇವೆ. ನಿನ್ನೆ ಕಾಂಗ್ರೆಸ್ ಒಂದು ಪೋಸ್ಟ್ ಡಿಲೀಟ್ ಆಗಿದೆ, ಇದು ಯಾವ ಕಾರಣ? ಕಾಂಗ್ರೆಸ್ ಯಾವಾಗಲೂ ಶಾಂತಿ ಬಯಸ್ತದೆ. ಶಾಂತಿ ಹೇಳಿದ ಕೂಡಲೇ ಅದು ಅಪಾರ್ಥ ಮಾಡುವಂಥ ಅವಶ್ಯಕತೆ ಇಲ್ಲ. ಬಹುಶಃ ಅದು ಮಾಡಿದ್ದು ಸರಿಯೋ ತಪ್ಪೋ ಅದು ಮತ್ತೆ ಬಹುಶಃ ಗಮನಕ್ಕೆ ಬಂದಿರಬೇಕು. ಶಾಂತಿ ಅಂತ ಹೇಳಿದರೆ ನಮ್ಮ ಒಳಗಡೆ ಶಾಂತಿ ಇರಬೇಕು, ನೆಮ್ಮದಿಯಿಂದ ಇರಬೇಕು. ಉಗ್ರರ ವಿರುದ್ಧ ಶಾಂತಿ ನೆಮ್ಮದಿ ಅಂತ ಪ್ರಶ್ನೆ ಅಲ್ಲ, ಪಾಕಿಸ್ತಾನದ ವಿರುದ್ಧ ಶಾಂತಿ ನೆಮ್ಮದಿ ಪ್ರಶ್ನೆ ಇಲ್ಲ. ಪಾಕಿಸ್ತಾನದ ವಿರುದ್ಧ ಸೇಡು ತೀರಿಸಬೇಕು ಮತ್ತು ಇದಕ್ಕೆ ನಾವು ಸಂಪೂರ್ಣ ಬೆಂಬಲವಿದ್ದೇವೆ ಅಂತ ಹೇಳಿ ಮೊದಲು ಹೇಳಿರ್ತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿ, ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು. ನಿನ್ನೆನೂ CWC ಮೀಟಿಂಗ್ ಮಾಡಿ ಹೇಳಿದ್ದಾರೆ, ಇಂಚು ನಾವು ನಿಮ್ಮ ಜೊತೆ ಇದ್ದೇವೆ, ನಿಮ್ಮ ಯಾವುದೇ ವಿಚಲಿತರಾಗುವ ಅವಶ್ಯಕತೆ ಇಲ್ಲ, ನೀವು ಹೋರಾಟ ಮಾಡಿ, ನಿಮ್ಮ ಜೊತೆ ನಾವಿದ್ದೇವೆ ಅಂತ ಹೇಳಿದಂಥದ್ದು ಇವತ್ತು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ಅದಕ್ಕೇನು ವಿಶೇಷ ಅರ್ಥ ಕೊಡುವಂಥದ್ದು ಅವಶ್ಯಕತೆ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇವೆ. ನಾವು ಒಗ್ಗಟ್ಟಾಗಿದ್ದೇವೆ, ರಾಷ್ಟ್ರದ ಬಗ್ಗೆ ನಾವು ಒಂದೇ, ಯಾವುದೇ ಚಿಂತನೆಗೊಳಗಾಗೋದು ಬೇಡ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಥ್ಯಾಂಕ್ ಯು.